ಅಕ್ಷರ ದಾಸೋಹ ಕೊಠಡಿಯ ಜಗಲಿಯಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇರುವ ಮಕ್ಕಳು ಸುಮಾರು 7 ಲಕ್ಷ ರೂಪಾಯಿ ಅನುದಾನದಲ್ಲಿ ಶಾಲಾ ಕೊಠಡಿ ದುರಸ್ತಿಗೊಂಡ್ರೂ ಮಕ್ಕಳಿಗೆ ಮಾತ್ರ ಸಿಗದ ಪ್ರಯೋಜನ. ಅಷ್ಟಕ್ಕೂ ಇದು ಯಾವ ಶಾಲೆಯ ಸಮಸ್ಯೆ ಅನ್ನೋದಕ್ಕೆ ಈ ವರದಿ ನೋಡಿ. ಹೌದು, ಸುಳ್ಯದ ಅಜ್ಜಾವರ ಗ್ರಾಮದ ದೊಡ್ಡೇರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ವಿದ್ಯಾರ್ಜನೆಗೆ ಸಮರ್ಪಕ ರೀತಿಯ ಶಾಲಾ ಕೊಠಡಿ ಇಲ್ಲದೆ ಅಕ್ಷರದಾಸೋಹ ಕೊಠಡಿಯ ಜಗುಲಿಯನ್ನೇ ಆಶ್ರಯಿಸಬೇಕಾದ ದುಸ್ಥಿತಿ ಎದುರಾಗಿರುವುದು ದುರಾದೃಷ್ಟಕರ ಸಂಗತಿ. ದೊಡ್ಡೇರಿ ಪ್ರಾಥಮಿಕ ಶಾಲೆಗೆ 7 ಲಕ್ಷ ರೂಪಾಯಿ ಅನುದಾನ ಮಂಜೂರುಗೊಂಡು ದುರಸ್ತಿ ಕಾರ್ಯ ಮಾಡಲಾಯಿತಾದರೂ ಆ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಕೇಳುವ ಭಾಗ್ಯ ಇನ್ನೂ ದೊರೆತಿಲ್ಲ. ಈ ಶಾಲೆಯ ದುರಸ್ತಿಗಾಗಿ ಆಗ ಸಚಿವರಾಗಿದ್ದ ಎಸ್ ಅಂಗಾರರು ಪ್ರಾಕೃತಿಕ ವಿಕೋಪ ಯೋಜನೆಯಲ್ಲಿ ರೂಪಾಯಿ 7 ಲಕ್ಷ ಅನುದಾನ ಮಂಜೂರುಗೊಳಿಸಿ ಬಿಡುಗಡೆಗೊಳಿಸಿದ್ರು. ಅನುದಾನದಲ್ಲಿ ಶಾಲೆಯ ಗೋಡೆಯನ್ನ ಸಂಪೂರ್ಣ ಕೆಡವಿ ಹೊಸ ಗೋಡೆ ಮಾಡಲಾಯಿತು. ಹಳೆಯ ಪಕ್ಕಾಸು ಹೆಂಚು ಬಳಸಿಕೊಂಡು ಮೇಲ್ಛಾವಣಿ ನಿರ್ಮಿಸಲಾಯಿತು. ಆದರೆ ನೆಲಕ್ಕೆ ಕಾಂಕ್ರೀಟ್ ಹಾಕಿದ್ದಾರೆ. ಆದರೆ ಟೈಲ್ಸ್ ಅಳವಡಿಕೆ ಆಗಿಲ್ಲ. ಕಿಟಕಿ ಜೋಡಣೆ, ಕರಿಹಲಗೆ ಜೋಡಣೆ ಇನ್ನಿತರ ಕೆಲಸಗಳು ಬಾಕಿ ಉಳಿದಿವೆ. ಶಾಲಾ ಕಟ್ಟಡದ ಒಂದು ಭಾಗದಲ್ಲಿ ವಿದ್ಯುತ್ ವೈರು ಕಿತ್ತು ಬಂದು ನೇತಾಡುತ್ತಿದ್ದು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಹೀಗಾಗಿ ಈ ಹಿಂದಿನಂತೆ ಶಾಲೆಯ ಪಕ್ಕದಲ್ಲಿರುವ ಅಕ್ಷರದಾಸೋಹ ಕೊಠಡಿಯಲ್ಲೇ ಮಕ್ಕಳು ಶಿಕ್ಷಣ ಕಲಿಯಬೇಕಾದ ಅನಿವಾರ್ಯತೆ ಮುಂದುವರೆದಿದೆ. ಒಂದೆಡೆ ಜಿಲ್ಲೆಯ ಹಲವು ಕಡೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇಳಿಮುಖವಾಗ್ತಿದ್ರೆ ಈ ಶಾಲೆಯಲ್ಲಿ ಮಾತ್ರ ಆ ಪರಿಸ್ಥಿತಿ ಇಲ್ಲ. ಈ ವರ್ಷ ಶಾಲೆಯಲ್ಲಿ ದಾಖಲಾತಿಯೂ ಹೆಚ್ಚಾಗಿವೆ. ಆದರೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದ್ದರೂ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಸೌಲಭ್ಯಗಳು ಲಭಿಸದಿರುವುದು ದುರಾದೃಷ್ಟಕರ ಸಂಗತಿ. ಶಾಲೆಯ ಪೀಠೋಪಕರಣಗಳನ್ನ ಪಕ್ಕದ ಕಾಂತಮಂಗಲ ಶಾಲೆಯಲ್ಲಿ ಇಡಲಾಗಿದೆ. ಶಾಲೆಯಲ್ಲಿ ಕೆಲಸಗಳು ಬಾಕಿ ಇರುವುದರಿಂದ ಪೀಠೋಪಕರಣಗಳನ್ನ ಇಲ್ಲಿಗೆ ತರುವಂತಿಲ್ಲ. ಇಲ್ಲಿ ತಂದರೂ ಇಡಲು ಜಾಗವಿಲ್ಲದಂತಿದೆ. ಆದ್ದರಿಂದ ಮಕ್ಕಳು ನೆಲದಲ್ಲೇ ಕುಳಿತು ಪಾಠ ಕೇಳುತ್ತಿದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಶಾಲೆಗೆ ಆಗಬೇಕಾದ ಕೆಲಸಗಳ ಕಡೆ ಗಮನ ಹರಿಸಿ ಶಾಲೆಯಲ್ಲಿ ಆಗಬೇಕಾದ ಕೆಲಸಗಳನ್ನ ಮಾಡಿಸಿಕೊಡುವಂತೆ ಶಾಲೆಯವರು ವಿನಂತಿಸಿಕೊಂಡಿದ್ದಾರೆ. ಈಗ ಅಕ್ಷರದಾಸೋಹದ ಸಣ್ಣ ಕೊಠಡಿಯ ಜಗುಲಿಯಲ್ಲೇ 1ರಿಂದ 5ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಒಟ್ಟಾಗಿ ಕುಳಿತು ಪಾಠ ಕೇಳುತ್ತಿದ್ದಾರೆ. ಇನ್ನು ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ದೊಡ್ಡೇರಿಯ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ದಯಾನಂದ ಡಿಕೆ, ಅನುದಾನದಲ್ಲಿ ಇಲ್ಲಿನ ದುರಸ್ತಿ ಕಾರ್ಯ ನಡೆದಿದ್ರೂ ಮಕ್ಕಳನ್ನ ಇಲ್ಲಿ ಓದಿಸುವ ಸ್ಥಿತಿಯಲ್ಲಿ ಇಲ್ಲ ಎಂದು ತಿಳಿಸಿದ್ದಾರೆ. ಅಜ್ಜಾವರ ಗ್ರಾಮದ ದೊಡ್ಡೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಈ ಶಾಲೆಗೆ ದುರಸ್ತಿ ವಿಷಯದಲ್ಲಿ ಸುಮಾರು ನಾವು ಪ್ರಯತ್ನ ಮಾಡಿದ್ದೇವೆ. ಆಗ ಆ ಪ್ರಯತ್ನಕ್ಕೆ ನಮಗೆ ನಮ್ಮ ಮಾಜಿ ಸಚಿವರಾಗಿದ್ದ ಶ್ರೀಮಾನ್ ಅಂಗಾರ್ ಅವರು ಸುಮಾರು 7 ಲಕ್ಷ ರೂಪಾಯಿ ಒದಗಿಸಿಕೊಟ್ಟಿದ್ದಾರೆ. ಆ 7 ಲಕ್ಷ ರೂಪಾಯಿಯಲ್ಲಿ ನಾವು ಸುಮಾರು ಕೆಲಸಗಳು ಮುಗಿದಿದೆ. ಆದರೂ ಈ ಶಾಲೆ ಸಂಪೂರ್ಣವಾಗಿ ನಮ್ಮ ಮಕ್ಕಳನ್ನು ಓದಿಸುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಇನ್ನು ಕೆಲವು ಕೆಲಸಗಳು ಬಾಕಿಯಾಗಿದೆ. ಈಗ ನಿರಂತರ 2 ವರ್ಷದಿಂದ ಒಂದೇ ಅಕ್ಷರದಾಸೋಹ ಚಿಕ್ಕ ಕೊಠಡಿಯಲ್ಲಿ ನಾವು ತರಗತಿಯನ್ನು ಮಾಡ್ತಾ ಇದ್ದೇವೆ ಸುಮಾರು 2 ವರ್ಷದಿಂದ. ನಾವು ನಮ್ಮ ಜನಪ್ರತಿನಿಧಿಗಳ ಹತ್ರ ನಾವು ಕೇಳ್ಕೊಳ್ಳೋದೇನೆಂದರೆ, ಇನ್ನೊಂದು ನಮ್ಮ ಅಕ್ಟೋಬರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಆ ಹಾಲಿಡೇ ಕಳೆದಾದರೂ ನಮಗೆ ನಮ್ಮ ಮಕ್ಕಳನ್ನು ಇಲ್ಲಿ ಕೂರಿಸುವಂಥ ಕೆಲಸವನ್ನು ಅವರು ಮಾಡಲಿ. ಹಾಗೆ ಬಾಕಿ ಇರುವ ಕೆಲಸವನ್ನು ಆದಷ್ಟು ಬೇಗ ನೆರವೇರಿಸಲಿ ಅಂತ ನಾನು ಮನವಿ ಮಾಡ್ತೀನಿ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಶಾಲೆಗೆ ಆಗಬೇಕಾದ ಕೆಲಸಗಳ ಕಡೆ ಗಮನ ಹರಿಸಿ ಶಾಲೆಯಲ್ಲಿ ಆಗಬೇಕಾದ ಕೆಲಸಗಳನ್ನ ಮಾಡಿಸಿಕೊಡುವಂತೆ ಶಾಲೆಯವರು ವಿನಂತಿಸಿಕೊಂಡಿದ್ದಾರೆ. ಈಗ ಅಕ್ಷರದಾಸೋಹದ ಸಣ್ಣ ಕೊಠಡಿಯ ಜಗುಲಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಒಟ್ಟಾಗಿ ಕುಳಿತು ಪಾಠ ಕೇಳ್ತಿದ್ದಾರೆ. ಮಳೆ ಬಂದರೆ ಮಕ್ಕಳು ಅನಾರೋಗ್ಯಕ್ಕೆ ಈಡಾಗುವ ಸಮಸ್ಯೆ ಕೂಡ ಒಂದೆಡೆಯಾದ್ರೆ, ಬೇಸಿಗೆಯಲ್ಲಿ ಸೂಕ್ತ ರೀತಿಯ ಸೌಲಭ್ಯಗಳಿಲ್ಲದೆ ಮಕ್ಕಳು ತೀವ್ರ ಸಮಸ್ಯೆಗೆ ಸಿಲುಕುವಂತಾಗಿದೆ. ಏನಾಗ್ತದೆ ಈಗ 15 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. 1ರಿಂದ 5ನೇ ತರಗತಿ ಒಂದೇ ಚಿಕ್ಕ ಕೊಠಡಿಯಲ್ಲಿ. ಅದು ಸಮಸ್ಯೆ ಏನಾಗ್ತದೆ, ಮಳೆ ಬಂದರೆ ಎಲ್ಲರೂ ಒಳಗೆ ಕೂರ್ತಾರೆ. ಮತ್ತು ಬೇಸಿಗೆಯಲ್ಲಿ ಅಲ್ಲಿ ಫ್ಯಾನ್ ಫೆಸಿಲಿಟಿ ಯಾವುದೂ ಇಲ್ಲ. ಹಾಗೆ ನಮಗೆ ಮಕ್ಕಳಿಗೆ ಯಾರಾದರೂ ಒಬ್ಬರಿಗೆ ಜ್ವರ ಬಂದರೆ ಮತ್ತು ಎಲ್ಲರಿಗೆ ಸ್ಪ್ರೆಡ್ ಆಗುತ್ತೆ. ಅದು ಒಂದು ಕಾರಣ. ಹಾಗಾಗಿ ನಮ್ಮ ರಿಕ್ವೆಸ್ಟು ಎಲ್ಲರ ಹತ್ರ ಆದಷ್ಟು ಬೇಗ ಇದು ಮಾಡಿ. ಈಗ ನಾವು ಅಲ್ಲಿ ನಮ್ಮ
ಕೇಳ್ಬೋದು ನೀವು ಎಲ್ಲಿಂದ ಅಡಿಗೆ ಆಹಾರ ಎಲ್ಲಿ ಉಂಟು. ನಾವು ಆ ಕಡೆ ಒಂದು ಚಿಕ್ಕ ಹಳೆಯ ಕಟ್ಟಡ ಇದೆ, ಹಳೆತ್ತು ಅದನ್ನೆಲ್ಲ ರೆಡಿ ಮಾಡಿ ಅಲ್ಲಿ ತಾತ್ಕಾಲಿಕ ಮಾಡಿದ್ದೇವೆ ಶೆಡ್ ಥರ. ಈಗ ಮಕ್ಕಳು ಊಟ ಮಾಡೋದು, ಅವರ ವಿದ್ಯಾಭ್ಯಾಸ ಎಲ್ಲ 1ರಿಂದ 5 ಅದೇ ನಮ್ಮ ಚಿಕ್ಕ ಕೊಠಡಿಯಲ್ಲಿ ಆಗ್ತಾ ಉಂಟು. ಹಾಗಾಗಿ ಆದಷ್ಟು ಈಗ ಒಂದು ಪರಿಹಾರವನ್ನು ಅವರು ನೀಡಬೇಕಂದ್ರೆ ನಮ್ಮ ಮನವಿ. ಶಿಕ್ಷಣ ಇಲಾಖೆ, ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆ ಕೂಡಲೇ ಇಲ್ಲಿನ ಸಮಸ್ಯೆಯ ಬಗ್ಗೆ ಗಮನ ಹರಿಸಿ ಎಲೆ ಬಾಕಿ ಉಳಿದಿರುವ ಕೆಲಸ ಕಾರ್ಯಗಳನ್ನು ಮುಗಿಸಿ ಮಕ್ಕಳಿಗೆ ಶಾಲಾ ಕೊಠಡಿ ಭಾಗ್ಯವನ್ನ ಆದಷ್ಟು ಬೇಗ ಕಲ್ಪಿಸಿಕೊಡಬೇಕಾಗಿದೆ ಎಂಬುದು ಎಲ್ಲರ ಆಗ್ರಹವಾಗಿದೆ.